ಉಡುಪಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಜನರ ಸಮಸ್ಯೆಗೆ ಧ್ವನಿಯಾಗಬೇಕಾದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೇವಲ ಪ್ರಚಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ವಿಧಾನಸಭೆಗೆ ತೆರಳುತ್ತಾ ಇದ್ದಾರೆ ಎಂಬ ಅನುಮಾನ ಮೂಡ್ತಾ ಇದೆ. ವಿಧಾನಸಭಾಧ್ಯಕ್ಷರೊಂದಿಗೆ ಸದನದಲ್ಲಿ ನಡೆಸಿದಂತಹ ಪ್ರಶ್ನಾವಳಿಯ ಚರ್ಚೆಯನ್ನ ಹಿಂದೂ ಧರ್ಮಕ್ಕೆ ಅವಮಾನ ಆಗಿದೆ ಎಂಬ ರೀತಿಯಲ್ಲಿ ಶಾಸಕರು ಬಿಂಬಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಎಂದು ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಹೇಳಿದರು. ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರ ಬಗ್ಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾಡಿರುವ ಆರೋಪಕ್ಕೆ ತಿರುಗೇಟು ನೀಡಿದರು. ಯಶ್ಪಾಲ್ ಸುವರ್ಣ ಅವರು ಒಂದು ಧರ್ಮದ ಶಾಸಕರಲ್ಲ, ಅವರು ಎಲ್ಲಾ ಧರ್ಮದ ಪ್ರತಿನಿಧಿ. ಶಾಸಕರು ತಮ್ಮ ಕ್ಷೇತ್ರದ ಸಮಸ್ಯೆ ಅಭಿವೃದ್ಧಿ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ತರುವ ಕೆಲಸ ಮಾಡಬೇಕು ಎಂದರು. ಯಾವುದೇ ಶಾಸಕನಾಗಿ ಅವರಿಗೆ ಒಂದು ಅಧಿಕಾರ ಏನಿದೆ ಅಂದರೆ ಏನೆಲ್ಲ ಪ್ರಶ್ನೆ ಇದೆ ಅದು ಕೇಳುವಂತ ಒಂದು ಅಧಿಕಾರ. ಅದನ್ನು ಬಿಟ್ಟು ಇಡೀ ಚರಿತ್ರೆಯನ್ನ ಹೇಳಿಕೊಂಡು ಕಾಯುವುದು ಪಬ್ಲಿಸಿಟಿಗೋಸ್ಕರ ನಾನು ಅಸೆಂಬ್ಲಿಗೆ ಹೋಗ್ತೇನೆ ಅಂತ ಒಂದು ಗಮನದಲ್ಲಿ ಬಂದಿದೆ. ಈಗ ಅವರು ಕೇಳಬೇಕಿತ್ತು, ಉಡುಪಿಯ ರೋಡ್ ಸರಿ ಇಲ್ಲ, ಉಡುಪಿಗೆ ಅನುದಾನ ಬೇಕು ಅಂತ ಕೇಳಬೇಕಿತ್ತು. ಅಲ್ಲಿ ಸದನದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಕ್ವೆಶ್ಚನ್ ಇರುವಾಗ ಇವರು ಕರಾವಳಿ ಪ್ರದೇಶ, ಒಂದು ಕಡೆಯಲ್ಲಿ ಸಮುದ್ರ, ಇನ್ನೊಂದು ಕಡೆಯಲ್ಲಿ ನದಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಯೋಗ್ರಫಿಕಲಿ ಆಗಿ ನಮ್ಮ ಜಿಲ್ಲೆ ಯಾವ ರೀತಿಯಲ್ಲಿ ಪ್ರದೇಶ ಯಾವ ರೀತಿಯಲ್ಲಿ ಹೊಂದಿದೆ ಅಂತ ಅವ್ರು ಹೇಳಿದ ಅದೆಲ್ಲ ನಮಗೆ ಗೊತ್ತಿದೆ. ಖಾಲಿ ನಿಮ್ಮ ಹತ್ರ ಏನು ಕ್ವೆಶ್ಚನ್ ಇದೆ ಅದನ್ನು ನೀವು ನಮಗೆ ಕೇಳಿ, ನಾವು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸ್ಪಷ್ಟವಾಗಿ ನಾವು ಇದ್ದೇವೆ, ಬದ್ಧರಾಗಿದ್ದೇವೆ ಅಂತ ಹೇಳಿ ನೀವೇನು ಹರಿಕತೆ ಮಾಡುವಾಗ ಕೆಲಸ ಮಾಡ್ತೀರಾ ಅಂತ ಕೇಳಿದಕ್ಕೆ ಇವರು ಹೊರಗಿಂದ ಬಂದು ಅದನ್ನು ಹಿಂದೂ ಧರ್ಮಕ್ಕೆ ಏನಾದರೂ ನಾವು ಆಮಿಷ ಗೊತ್ತಿದ್ದೇವೆ, ಅದಕ್ಕೆ ವಿರೋಧವಾಗಿ ಮಾತಾಡಿದ್ದೇವೆ ಅಂತ ಒಂದು ಇಲ್ಲಿ ಬೆಳಗಾವಲ್ಲಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಒಂದು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಾಸಕರಿಗೆ, ನಮ್ಮ ಕರಾವಳಿಯ ಮಾತಾಡುವ ರೀತಿಯಲ್ಲಿ ಈ ತಾನೆ ಹರಿಕತೆ ಮಾತಾಡುವ ಅಂತ ಅದು ಕಾಮನ್ ರೂಢಿಯಾಗಿ ನಮ್ಮಲ್ಲಿ ಬಂದಿದೆ, ನಮ್ಮ ವಾಕ್ಯದಲ್ಲಿ ಬರ್ತದೆ. ನೀವೇ ಈ ತಾನೆ ಹರಿಕತೆ ಮಾತಾಡುವ ಅಂತ ನಾವು ಅದನ್ನೇ ಒಂದು ಹಿಡ್ಕೊಂಡು ಕೋಮುಗಲಭೆಯಲ್ಲಿ ಮಾತಾಡಿದ್ರು ಅಂತ ಹೇಳಿದರೆ ನಾನು ಈ ಶಾಸಕರಿಗೆ ಹೇಳ್ತೇನೆ, ನೀವು ಶಾಸಕರ ಆದ ನಂತರ ನಮ್ಮ ಉಡುಪಿಯಲ್ಲಿ 2,30,000 ಜನ ವೋಟರ್ಸ್ ಇದ್ದಾರೆ. ನೀವು ಅದರಲ್ಲಿ ವಿವಿಧ ಪಂಗಡಗಳು, ಎಲ್ಲಾ ಜಾತಿ ಧರ್ಮಗಳು ಇದ್ದಾರೆ, ಎಲ್ಲರಿಗೂ ನೀವು ಶಾಸಕರೇ. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಭಾಪತಿಗಳನ್ನ ನೀವು ಸಭೆಯಲ್ಲಿ ಹೊರಗೆ ಬಂದು ನಾವು ಇದು ನೀವು ನಮ್ಮ ಧರ್ಮಕ್ಕೆ ನೀವು ಅವಮಾನ ಮಾಡಿದ್ದೀರಿ ಇದೆಲ್ಲ ಹೇಳುದು ನಿಮ್ಮದು ತಪ್ಪು. ನಿಮ್ಗೇನಾದ್ರೂ ಅಧಿಕಾರ ಇಲ್ಲ, ಯಾಕಂದ್ರೆ ಇವರೇ ಪಬ್ಲಿಕ್ ರೆಪ್ರೆಸೆಂಟೇಟಿವ್,